ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕದ ಅತಿ ದೊಡ್ಡ ಪುಸ್ತಕ ಮಳಿಗೆ SLV ಬುಕ್ ಹೌಸ್ ಇದೀಗ ನಮ್ಮ ಪುತ್ತೂರಿಗೂ ಎಂಟ್ರಿ ಕೊಟ್ಟಿದೆ. SLV ಬುಕ್ ಹೌಸ್ನ ಮೇನ್ ಬ್ರಾಂಚ್ ಮೈಸೂರಿನಲ್ಲಿದೆ. ಮಂಗಳೂರು, ಬೆಂಗಳೂರು, ಶಿವಮೊಗ್ಗ, ಚಾಮರಾಜನಗರದಲ್ಲಿ ಶಾಖೆಗಳನ್ನ ಹೊಂದಿದೆ. ಆದರೆ SLV ಬುಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಮಾಲಕರಾಗಿರುವಂತಹ ದಿವಾಕರ ದಾಸ್ ಅವರು ನಮ್ಮ ಪುತ್ತೂರಿನ ನೇರ್ಲಾಜಿಯವರು ಪುತ್ತೂರಿನಲ್ಲಿ ಕೂಡ ಒಂದು ಶಾಖೆಯನ್ನ ತೆರಿಬೇಕು, ಪುತ್ತೂರಿನ ಜನರಿಗೆ ಸ್ಟೇಷನರಿ ಐಟಮ್ಗಳನ್ನ ಸಕಾಲದಲ್ಲಿ ಒದಗಿಸುವ ರೀತಿಯಾದಂತಹ ವ್ಯವಸ್ಥೆ ಆಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆಯಿಂದಾಗಿ ಇದೀಗ ನಮ್ಮ ಪುತ್ತೂರಿಗೆ ಕೂಡ SLV ಬುಕ್ ಹೌಸ್ ಎಂಟ್ರಿ ಕೊಟ್ಟಿದೆ. ಪುತ್ತೂರಿನ ನೆಹರು ನಗರದಲ್ಲಿ SLV ಬುಕ್ ಹೌಸ್ ಗ್ರ್ಯಾಂಡ್ ಆಗಿ ಓಪನಿಂಗ್ ಆಗಿದೆ. SLV ಬುಕ್ ಹೌಸ್ ನ ಸ್ಟೇಷನರಿ ಐಟಮ್ಗಳು ಇಲ್ಲಿ ಅವೈಲೇಬಲ್ ಇದೆ. ಅದರ ಜೊತೆಗೇನೆ 10 ವೆರೈಟಿ ಆಗಿರುವಂತಹ ಐಟಮ್ಗಳು ಕೂಡ ನಿಮಗೆ SLV ಬುಕ್ ಹೌಸ್ ನಲ್ಲಿ ಲಭ್ಯ ಇದೆ. ಹಾಗಾದ್ರೆ ಒಳಗೆ ಹೋಗೋಣ, ಯಾವೆಲ್ಲ ಐಟಮ್ಗಳು ಇಲ್ಲಿ ಲಭ್ಯ ಇದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸದೃಢ ದೇಶ ಕಟ್ಟುವ ಶಕ್ತಿಗಳು ಅಂದ್ರೆ ಅದು ವಿದ್ಯಾರ್ಥಿಗಳಿಗೆ ಶಕ್ತಿ ಅಂತ ಹೇಳಿದ್ರೆ ಶಿಕ್ಷಕರು, ಅದರ ಜೊತೆಗೇನೆ ಪೆನ್ನು, ಪುಸ್ತಕ, ಸ್ಟೇಷನರಿ ವಸ್ತುಗಳು ಇವೆಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ನೀವು ಬರಬೇಕಾಗಿರುವಂತದ್ದು SLV ಬುಕ್ ಹೌಸ್ಗೆ. ಪುತ್ತೂರಿನಲ್ಲಿ ನೂತನವಾಗಿ ಶುಭಾರಂಭಗೊಂಡಿರುವಂತಹ SLV ಬುಕ್ ಹೌಸ್. ಇಲ್ಲಿ ಯಾವೆಲ್ಲ ವಸ್ತುಗಳು ಇದೆ, ಹೇಗಿದೆ ವಸ್ತುಗಳು ಅಂತ ನೋಡಬೇಕು. SLV ಬ್ರ್ಯಾಂಡ್ ಅಂತ ಹೇಳಿದ್ರೆ ಕರ್ನಾಟಕದಾದ್ಯಂತ ಮನೆ ಮಾತಾಗಿರುವಂತದ್ದು. ಹಾಗಾಗಿ ಪುತ್ತೂರಿಗೆ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿದಾಗ ಪ್ರತಿಯೊಬ್ರು ಕೂಡ ಒಮ್ಮೆ ವಿಸಿಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿರುವಂತಹ SLV ಸ್ಟೋರ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೇವೆ. SLV ಬುಕ್ ಹೌಸ್ 16 ವರ್ಷಗಳ ಜರ್ನಿ ಹಂತ ಹಂತವಾಗಿ ಬೆಳೆದು ತನ್ನದೇ ಆಗಿರುವಂತಹ ಮುದ್ರಣ ಸಂಸ್ಥೆಯನ್ನ ಕೂಡ ಹೊಂದಿದೆ. ವಿಸ್ತಾರ ಹಾಗೂ ವಿದ್ಯಾಭವನದ ಮೂಲಕ ಪಠ್ಯ ಪುಸ್ತಕಗಳು ಪ್ರಿಂಟ್ ಆಗ್ತಾ ಇದೆ. ಅದರ ಜೊತೆಗೇನೆ ವೈಟ್ ಸ್ಪೇಸ್ ಅನ್ನುವಂತಹ ನೋಟ್ ಬುಕ್ ಗಳನ್ನ ಕೂಡ ಪ್ರಿಂಟ್ ಮಾಡಲಾಗ್ತಾ ಇದೆ. ವೈಟ್ ಸ್ಪೇಸ್ ತನ್ನದೇ ಆಗಿರುವಂತಹ ಬ್ರ್ಯಾಂಡ್ ಅನ್ನ ಹೊಂದಿದ್ದು ಪಠ್ಯ ಪುಸ್ತಕಗಳು ಮಾತ್ರವಲ್ಲದೆ 10 ಸ್ಟೇಷನರಿ ವಸ್ತುಗಳನ್ನ ಕೂಡ ತಯಾರು ಮಾಡಲಾಗ್ತಾ ಇದೆ. ಅದೆಷ್ಟೋ ವಿದ್ಯಾಸಂಸ್ಥೆಗಳಿಗೆ ಗುಣಮಟ್ಟದ ಪುಸ್ತಕಗಳನ್ನ ಪೂರೈಕೆ ಮಾಡ್ತಾ ಇರುವಂತಹ ಹೆಗ್ಗಳಿಕೆ SLV ಸಂಸ್ಥೆಗೆ ಇರುವಂತದ್ದು. ವಿದ್ಯಾಭವನ ಪ್ರಕಾಶನದ ಮೂಲಕ LKG, UKG ವಿದ್ಯಾರ್ಥಿಗಳಿಗೆ ಬೇಕಾಗುವಂತಹ ಪಠ್ಯ ಪುಸ್ತಕಗಳು, ಅದರ ಜೊತೆಗೇನೆ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಅನುಕೂಲವಾಗುವಂತಹ ಪುಸ್ತಕಗಳು ಪ್ರಿಂಟ್ ಆಗ್ತಾ ಇರುವಂತದ್ದು. ಅದರ ಜೊತೆಗೇನೆ ವಿದ್ಯಾಭವನದ ಪುಸ್ತಕಗಳು ಮಾತ್ರವಲ್ಲದೆ ಹ್ಯಾಪಿ ಮೈಂಡ್ಸ್ ಈ ಒಂದು ಬ್ರ್ಯಾಂಡ್ನ ಪುಸ್ತಕಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಇಷ್ಟೇ ಅಲ್ಲದೆ ಹಲವಾರು ಪ್ರಕಾಶನಗಳ ಬುಕ್ಗಳು ಕೂಡ ನಿಮ್ಮ SLV ಬುಕ್ ಹೌಸ್ನಲ್ಲಿ ಲಭ್ಯ ಇದೆ. ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ಅನುಕೂಲವಾಗುವಂತಹ ಎಲ್ಲ ರೀತಿಯಾದಂತಹ ಪಠ್ಯ ಪುಸ್ತಕಗಳು ಕೂಡ ಇಲ್ಲಿ ಲಭ್ಯ ಇದೆ. ಇದರ ಜೊತೆಗೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಪುಸ್ತಕಗಳು ಕೂಡ ಲಭ್ಯ ಇದೆ. ಸ್ಟೇಷನರಿ ಅಂದ ತಕ್ಷಣ ಅಲ್ಲಿ ಪುಸ್ತಕಗಳು ಇರುತ್ತೆ, ಪೆನ್ನು, ಪೆನ್ಸಿಲ್, ರಬ್ಬರ್ ಇಂಥ ಐಟಮ್ಗಳು ಇರುತ್ತೆ. ಪಠ್ಯ ಪುಸ್ತಕಗಳು ಇರೋದಿಲ್ಲ ಅಂತ ಇರುತ್ತೆ. ಆದರೆ ನಿಮ್ಮ SLV ಬುಕ್ ಹೌಸ್ನಲ್ಲಿ ಪಠ್ಯ ಪುಸ್ತಕಗಳು ಕೂಡ ಲಭ್ಯ ಇರುವಂಥದ್ದು. ವಿದ್ಯಾರ್ಜನೆಯ ಜೊತೆಗೆ ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ SLV ಬುಕ್ ಹೌಸ್ನಲ್ಲಿ ಕ್ರೀಡೆಗಳಿಗೆ ಬೇಕಾಗುವಂತಹ ಉಪಕರಣಗಳು ಕೂಡ ಲಭ್ಯ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು, ಬಾಲ್ ಆಗಿರ್ಬೋದು, ಬ್ಯಾಟ್ ಆಗಿರ್ಬೋದು, ಅದರ ಜೊತೆಗೇನೆ ಚೆಸ್ ಬೋರ್ಡ್ ಆಗಿರ್ಬೋದು, ಲೂಡೋ ಬೋರ್ಡ್ ಆಗಿರ್ಬೋದು, ಈ ರೀತಿಯಾಗಿ ಕ್ರೀಡೆಗೆ ಬೇಕಾಗುವಂತಹ ಐಟಮ್ಗಳನ್ನ ಕೂಡ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. SLV ಬುಕ್ ಹೌಸ್ಗೆ ಪುಸ್ತಕ ಖರೀದಿಗಾಗಿ ಬರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಪುಟಾಣಿ ಮಕ್ಕಳಿದ್ರೆ ಅವರಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋ ರೀತಿಯಾಗಿ ಇಲ್ಲಿ ಟಾಯ್ಸ್ಗಳನ್ನ ಕೂಡ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. 10 ವೆರೈಟಿ ಆಗಿರುವಂತಹ ಟಾಯ್ಸ್ಗಳು, ಕಾರ್ಗಳು ಇವೆಲ್ಲವೂ ಕೂಡ ಪುಟಾಣಿ ಮಕ್ಕಳನ್ನ ಖಂಡಿತವಾಗ್ಲೂ ಆಕರ್ಷಿಸುತ್ತೆ. ಪುಸ್ತಕಗಳನ್ನ ಖರೀದಿ ಮಾಡ್ತೀರಿ, ಅದರ ಜೊತೆಗೇನೆ ಮಕ್ಕಳಿಗೆ ಇಷ್ಟವಾಗುವಂತಹ ಟಾಯ್ಸ್ಗಳನ್ನ ಕೂಡ ನೀವು ಒಂದೇ ಸೂರಿನಡಿಯಲ್ಲಿ ಅದು ಕೂಡ SLV ಬುಕ್ ಹೌಸ್ನಲ್ಲಿ ಪರ್ಚೇಸ್ ಮಾಡಬಹುದಾಗಿದೆ.
SLV ಬುಕ್ ಹೌಸ್ನಲ್ಲಿ ಗಿಫ್ಟ್ಗಳ ಭಂಡಾರವೇ ತೆರೆದುಕೊಂಡಿದೆ. ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಕೊಡುವಂತಹ ಗಿಫ್ಟ್ ಯಾವತ್ತೂ ಕೂಡ ವರ್ತ್ ಅಂತ ಅನಿಸ್ಬೇಕು, ನಮಗೂ ಸಮಾಧಾನ ಇರಬೇಕು, ತಗೊಂಡಿರುವಂತಹ ವ್ಯಕ್ತಿಗಳಿಗೂ ಸಮಾಧಾನ ಅನಿಸ್ಬೇಕು. ಆ ರೀತಿಯಾದಂತಹ ಗಿಫ್ಟ್ಗಳನ್ನ ಕೂಡ ಇಲ್ಲಿ ಜೋಡಣೆ ಮಾಡಿ ಇಟ್ಟಿರುವಂಥದ್ದು. ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಗಿಫ್ಟ್ ಐಟಮ್ಗಳು ಅಂತ ನೀವು ನೋಡ್ತಾ ಇದ್ದೀರಾ. SLV ಬುಕ್ ಹೌಸ್ ಅಂತ ಹೇಳಿದಾಗ ಪುಸ್ತಕಗಳು ಮಾತ್ರ ಇರುತ್ತೆ, ಸ್ಟೇಷನರಿ ಐಟಮ್ಗಳು ಮಾತ್ರ ಇರುತ್ತೆ ಅಂತ ನೀವು ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲಿಗೆ ನೀವು ಬಂದ್ರಿ ಅಂತ ಹೇಳಿದ್ರೆ ಪುಟಾಣಿ ಮಕ್ಕಳಿಗೆ ಬೇಕಾಗುವಂಥ ಐಟಮ್ಗಳು ಕೂಡ ನಿಮಗೆ ಸಿಗುತ್ತೆ. ಅದರ ಜೊತೆಗೇನೆ ಗಿಫ್ಟ್ ಕೊಡೋದಕ್ಕೆ ಬೇಕಾಗುವಂತಹ ಗಿಫ್ಟ್ ಐಟಮ್ಗಳು ಕೂಡ ನೀವು ಇಲ್ಲಿ ಪರ್ಚೇಸ್ ಮಾಡಬಹುದಾಗಿದೆ. ಗಿಫ್ಟ್ ಐಟಮ್ಗಳ ಜೊತೆಗೆ ಗೃಹೋಪಯೋಗಿಯಾಗಿ ಬೇಕಾಗುವಂತಹ ಒಂದಿಷ್ಟು ಐಟಮ್ಗಳು, ಅದರ ಜೊತೆಗೇನೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸ್ಕೂಲ್ಗೆ ಕೊಂಡೋಗೋದಕ್ಕೆ ಬೇಕಾಗುವಂತಹ ಬಾಟಲ್ಸ್ ಆಗಿರ್ಬೋದು, ಟಿಫಿನ್ ಬಾಕ್ಸ್ ಆಗಿರ್ಬೋದು, ಹಾಗೆಯೇ ಪೌಚ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ SLV ಬುಕ್ ಹೌಸ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಎಷ್ಟೊಂದು ಚೆನ್ನಾಗಿರುವಂತಹ ಪೌಚ್ ನೋಡಿ. ಹಾಗೆಯೇ ಟಿಫಿನ್ ಬಾಕ್ಸಲ್ಲಿ ಕೂಡ ನೀವು ನೋಡ್ಬೋದು, ವೆರೈಟಿ ಆಗಿರುವಂತಹ ಟಿಫಿನ್ ಬಾಕ್ಸಸ್ ಕೂಡ ಇಲ್ಲಿ ನಿಮಗೆ ಲಭ್ಯ ಇದೆ. ಹಾಗೆಯೇ ಗಿಫ್ಟ್ ಮಾಡಬೇಕು ಅಂತ ಹೇಳಿದರೆ, ಬರ್ತ್ಡೇ ಇದೆ, ನಮಗೆ ಸ್ಪೆಷಲ್ ಆಗಿರುವಂತಹ ಫ್ರೆಂಡ್ ಅಂಥವರಿಗೆ ನಾವು ಗಿಫ್ಟನ್ನು ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿರುವಂಥ ಗಿಫ್ಟನ್ನೇ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಅವುಗಳಿಗೆ ಸೂಟ್ ಆಗೋ ರೀತಿಯಾದಂತಹ ಮಗ್ಗುಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ಮಗ್ಗುಗಳಲ್ಲಿ ಕಸ್ಟಮೈಸ್ಡ್ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ SLVಯಲ್ಲಿ ಲಭ್ಯ ಇದೆ. ಇದರ ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬೋದಾಗಿದೆ. ಹಾಗೆಯೇ ಟಿಫಿನ್ ಬಾಕ್ಸ್ಗಳಲ್ಲೇ ಎಷ್ಟೊಂದು ವೆರೈಟಿ ಆಗಿರುವಂತಹ, ಎಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಬಾಟಲ್ಸ್ ಹಾಗೆಯೇ ಟಿಫಿನ್ ಇದೆ ಅಂತ ನೋಡ್ಬೋದು ನೀವು. ಪುಟಾಣಿ ಮಕ್ಕಳಿಗೆ ಇಷ್ಟೊಂದು ಮುದ್ದಾಗಿರುವಂತಹ ವಾಟರ್ ಬಾಟಲ್ಗಳನ್ನು ಕೊಟ್ವಿ ಅಂತ ಹೇಳಿದರೆ ಮಕ್ಕಳಿಗೂ ತುಂಬಾ ಖುಷಿ ಇರುತ್ತೆ. ಕ್ಯೂಟ್ ಆಗಿರುವಂಥ ವಾಟರ್ ಬಾಟಲ್ ನನ್ನ ಹತ್ರನೂ ಇದೆ ಅಂತ ಖುಷಿ ಪಡ್ತಾರೆ. ಅದರ ಜೊತೆಗೇನೆ ಮಕ್ಕಳು ಊಟ ಮಾಡೋದು ಕಮ್ಮಿ ಅನ್ನುವಂತಹ ಫೀಲ್ ತುಂಬ ಜನ ಪೇರೆಂಟ್ಸ್ಗಳಿಗೆ ಇರುತ್ತೆ. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಇಷ್ಟೊಂದು ಚೆನ್ನಾಗಿರುವಂಥ ಲಂಚ್ ಬಾಕ್ಸಸ್ಗಳು ಇದೆ ಅಂತ ಹೇಳಿ. ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಆಗಿರುವಂಥ ಊಟವನ್ನು ಇಂತಹ ಟಿಫಿನ್ ಬಾಕ್ಸಲ್ಲಿ ಹಾಕಿ ಕೊಟ್ಟರೆ ಒಂದು ತುತ್ತು ಜಾಸ್ತಿನೇ ಸೇರುತ್ತೆ. ಹಾಗಾಗಿ SLV ಬುಕ್ ಹೌಸ್ನಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಲಂಚ್ ಬಾಕ್ಸ್ ಹಾಗೆಯೇ ವಾಟರ್ ಬಾಟಲ್ಗಳು ಕೂಡ ಲಭ್ಯ ಇದೆ. ಕೆಲವರಿಗೆ ಪ್ರತಿದಿನ ಕೂಡ ಡೈರಿ ಬರೆಯುವಂತಹ ಹ್ಯಾಬಿಟ್ ಇರುತ್ತೆ. ಅಂಥವರು ನಾವು ಬರೆಯುವಂತಹ ನಮ್ಮ ನೆನಪುಗಳ ಡೈರಿ ತುಂಬಾ ಬ್ಯೂಟಿಫುಲ್ ಆಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಅಂಥವರಿಗೆ ಸೂಪರ್ ಆಗಿರುವಂತಹ ಡೈರಿ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ನೋಡಿ ಎಷ್ಟೊಂದು ಚೆನ್ನಾಗಿರುವಂತಹ ಡೈರಿ ಅಂತ. ಇವಾಗ SLV ಬುಕ್ ಹೌಸ್ ಓಪನ್ ಆಗಿರೋದ್ರಿಂದ ಸ್ಪೆಷಲ್ ಆಗಿರುವಂಥ ಆಫರಲ್ಲಿ ನಿಮಗೆ ಈ ಡೈರಿಗಳು ಸಿಗ್ತಾ ಇದೆ. ಎಷ್ಟೊಂದು ಚೆನ್ನಾಗಿರುವಂತಹ ಡೈರಿ ಅಂತ, ಕ್ಯೂಟ್ ಆಗಿರುವಂತಹ ಡೈರಿಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ನೋಡಿ ಫ್ಲವರ್ಸ್ ಬಂದು ಇರುವಂತಹ ಡೈರಿ, ಸಿಂಪಲ್ ಆಗಿ ಸೂಪರ್ ಆಗಿರುವಂಥ ಲುಕ್ ನೀಡುವಂತಹ ಡೈರಿಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ನೀವು 10 ಸ್ಟೇಷನರಿಗಳಿಗೆ ಭೇಟಿ ಕೊಟ್ಟಿರ್ಬೋದು, ಅಲ್ಲಿರುವಂತಹ ಪೆನ್ನು ಪೆನ್ಸಿಲ್ಗಳನ್ನು ನೋಡಿರ್ಬೋದು. ಆದರೆ SLVಯಲ್ಲಿರುವಂತಹ ಪೆನ್ನು ಪೆನ್ಸಿಲ್ ಕಲರ್ ಬಾಕ್ಸ್ಗಳನ್ನು ನೋಡಿದ್ರಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಫಿದಾ ಆಗ್ತೀರಾ. ಒಂದಾದರೂ ಪೆನ್ನು ಪೆನ್ಸಿಲನ್ನು ನೀವು ಪರ್ಚೇಸ್ ಮಾಡ್ಕೊಂಡೇ ಹೋಗ್ತೀರಾ. ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇಲ್ಲಿದೆ. ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಪೆನ್ ಎಷ್ಟೊಂದು ಚೆನ್ನಾಗಿದೆ ಅಂತ. ಕ್ಯೂಟ್ ಆಗಿರುವಂತಹ ಡಾಲ್ ಜೊತೆಗೆ ಪೆನ್ ಇದೆ. ಇಲ್ಲಿ ನೋಡಿ ಎಷ್ಟೊಂದು ತುಂಬಾ ಸ್ಟೈಲಿಶ್ ಆಗಿರುವಂತಹ ಪೆನ್ನನ್ನು ನೀವು SLV ಸ್ಟೋರ್ಗೆ ಬಂದ್ರಿ ಅಂತ ಹೇಳಿದರೆ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೇನೆ ಪೇಂಟ್ ಮಾಡುವಂತಹ ಚಿತ್ರ ಕಲಾವಿದರು ಯಾರೆಲ್ಲ ಇರ್ತೀರೋ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ನಿಮಗೆ ಬಣ್ಣಗಳ ಹಬ್ಬವೇ ಇದೆ. ಅಷ್ಟೊಂದು ಕಲೆಕ್ಷನ್ಗಳು ನಿಮಗೆ SLV ಬುಕ್ ಹೌಸ್ನಲ್ಲಿ ಲಭ್ಯ ಇದೆ. ಹಾಗಾಗಿ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಯಾವ ಐಟಮನ್ನು ತಗೊಳ್ಳೋದು, ಯಾವುದನ್ನು ಬಿಟ್ಟು ಹೋಗೋದು ಅನ್ನುವಂತಹ ಕನ್ಫ್ಯೂಷನನ್ನು ಮಾಡ್ಕೊಳ್ತೀರಾ. ಅಷ್ಟೊಂದು ಕಲೆಕ್ಷನ್ಗಳು ಇಲ್ಲಿ ಇರುವಂಥದ್ದು. ನೀವು 10 ಸ್ಟೇಷನರಿಗಳಿಗೆ ವಿಸಿಟ್ ಮಾಡಿರ್ಬೋದು, ಅಲ್ಲಿಂದ 10 ಪೆನ್ನು ಪೆನ್ಸ್ಗಳನ್ನು ಪರ್ಚೇಸ್ ಮಾಡಿರ್ಬೋದು. ಆದರೆ SLV ಬುಕ್ ಹೌಸ್ನಲ್ಲಿರುವಂತಹ ಪೆನ್ನು ಪೆನ್ಸಿಲ್ ಕಲರ್ ಬಾಕ್ಸ್ಗಳು ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಇಲ್ಲಿಗೆ ವಿಸಿಟ್ ಮಾಡಿದರೆ ಇವುಗಳನ್ನು ನೋಡಿನೇ ಫಿದಾ ಆಗ್ತೀರಾ. ಯಾವುದಾದ್ರೂ ಒಂದು ಪೆನ್ನು ಪೆನ್ಸಿಲ್ಗಳನ್ನು ಪರ್ಚೇಸ್ ಮಾಡ್ಕೊಂಡೇ ಹೋಗ್ತೀರಾ. ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ ಇಲ್ಲಿದೆ. ಪೆನ್ನುಗಳಲ್ಲೂ ಹಾಗೇನೆ ನಾರ್ಮಲ್ ಆಗಿರುವಂತಹ ಪೆನ್ನಿನಿಂದ ಹಿಡಿದು ಪುಟಾಣಿ ಮಕ್ಕಳಿಗೆ ಅಟ್ರಾಕ್ಟ್ ಮಾಡುವಂತಹ ಪೆನ್ ಇದೆ. ಹಾಗೇನೆ ಪೆನ್ಸಿಲ್ಗಳಲ್ಲಿ ಹೇಳೋದು ಅಂತ ಹೇಳಿದ್ರೆ ಅವುಗಳು ಕೂಡ ಹಾಗೇನೆ ವೆರೈಟಿ ಆಗಿರುವಂತಹ ಕಲೆಕ್ಷನ್ ನಿಮಗೆ ಲಭ್ಯ ಇದೆ.
ಇನ್ನು ಕಲರ್ ಬಾಕ್ಸ್ ಅಂತ ಬಂದ್ರೆ ಯಾರೆಲ್ಲ ಚಿತ್ರ ಕಲಾವಿದರಿದ್ದೀರೋ ಖಂಡಿತವಾಗ್ಲೂ ನಿಮಗೆ ಹಬ್ಬ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ವೆರೈಟಿ ಆಗಿರುವಂತಹ ಕಲರ್ ಬಾಕ್ಸಸ್ ಕೂಡ ಇಲ್ಲಿ ನಿಮಗೆ ಲಭ್ಯ ಇದೆ. ಇನ್ನು ಶೈನಿಂಗ್ ಪೆನ್ ಆಗಿರ್ಬೋದು, ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಪೆನ್ಗಳಾಗಿರ್ಬೋದು, ಬ್ರ್ಯಾಂಡೆಡ್ ಆಗಿರುವಂತಹ ಪೆನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ನಿಮ್ಮ SLV ಬುಕ್ ಹೌಸ್ನಲ್ಲಿ ಲಭ್ಯ ಇದೆ. SLV ಬುಕ್ ಹೌಸ್ ಸ್ಟೇಷನರಿ ವಸ್ತುಗಳ ಮಾರಾಟ ಮಾತ್ರ ಅಲ್ಲದೆ ತನ್ನದೇ ಆಗಿರುವಂತಹ ತಯಾರಿಕಾ ಸಂಸ್ಥೆಯನ್ನ ಕೂಡ ಹೊಂದಿರುವಂತದ್ದು. ನೋಟ್ಬುಕ್, ಪೆನ್, ಪೆನ್ಸಿಲ್, ರಬ್ಬರ್, ಜಾಮೆಟ್ರಿ ಬಾಕ್ಸ್ ಹೀಗೆ 10 ವೆರೈಟಿ ಆಗಿರುವಂತಹ ಐಟಮ್ಗಳು ವೈಟ್ ಸ್ಪೇಸ್ ಮೂಲಕ ಮಾರುಕಟ್ಟೆಗೆ ಲಭ್ಯ ಇರುವಂತದ್ದು. ಹಾಗಾಗಿ ವೈಟ್ ಸ್ಪೇಸ್ ಅನ್ನುವಂಥದ್ದು ತನ್ನದೇ ಆಗಿರುವಂತಹ ಬ್ರ್ಯಾಂಡ್ ಅನ್ನ ಹೊಂದಿದ್ದು ಅದೆಷ್ಟೋ ವಿದ್ಯಾಸಂಸ್ಥೆಗಳು ವೈಟ್ ಸ್ಪೇಸ್ ನ ಪುಸ್ತಕಗಳನ್ನ ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಳಕೆ ಮಾಡ್ತಾ ಇದೆ ಅನ್ನುವಂಥದ್ದು ಇನ್ನೊಂದು ಹೆಮ್ಮೆಯ ವಿಚಾರ. ಸ್ಟೇಷನರಿಗೆ ಬಂದ್ಮೇಲೆ ಕೀ ಪಂಚ್ ಅನ್ನ ನೋಡದೇ ಇದ್ರೆ ಹೇಗೆ, ಪರ್ಚೇಸ್ ಮಾಡದೇ ಇದ್ರೆ ಹೇಗೆ? ಇಲ್ಲಿ ನೀವು 20% ಆಫ್ ನಲ್ಲಿ ನಿಮ್ಗೆ ಇಲ್ಲಿ ಕೀ ಪಂಚ್ಗಳು ಸಿಗ್ತಾ ಇದೆ. ಕೀ ಪಂಚ್ಗಳು ಕೂಡ ಹೇಗಿದೆ ಅಂತ ನೋಡ್ತಾ ಇದ್ದೀರಿ. ಪುಟಾಣಿ ಮಕ್ಕಳಂತೂ ಕೀ ಪಂಚನ್ನ ಪರ್ಚೇಸ್ ಮಾಡೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ. ಅಷ್ಟೊಂದು ಕ್ಯೂಟ್ ಆಗಿರುವಂತಹ ಕೀ ಪಂಚ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ. SLV ಬುಕ್ ಹೌಸ್ಗೆ ಬಂದಿರುವಂತಹ ಗ್ರಾಹಕರಿದ್ದಾರೆ, ಮಾತಾಡಿಸಬೇಕು. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ದಿವ್ಯಲಕ್ಷ್ಮಿ. ಓಕೆ, ಹೇಗಿದೆ SLV ಬುಕ್ ಹೌಸ್? ಏನೆಲ್ಲ ಪರ್ಚೇಸ್ ಮಾಡಿದ್ರಿ ಅಂತ? ಇಲ್ಲ, ಇವಾಗ ನೋಡ್ತಾ ಇದ್ದೇನೆ. ಅದು ಒಳ್ಳೆ ಇದೆ, ಶೋ ಪೀಸ್ ಐಟಮ್ಸ್, ಬೇರೆ ಬುಕ್ಸ್ ಅಂತ. ಇದು ಆ್ಯಕ್ಚುಲಿ ಇಲ್ಲಿ ತುಂಬ ಸ್ಕೂಲ್ಸ್ ಕಾಲೇಜಸ್ ಇದ್ದ ಕಾರಣ ಸೊ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ತಗೊಳ್ಲಿಕ್ಕೆ. ಇದೆಲ್ಲ ಈವನ್ ಲೈಕ್ ಗಿಫ್ಟ್ ಕೊಡಬೇಕಂದ್ರೆ ಐಟಮ್ಸ್ ಕೂಡ ಅಷ್ಟೇ ಲೈಕ್ ಒಂದೇ ಸ್ಟೇರಲ್ಲಿ ಲೈಕ್ ಹೋಲ್ಸಮ್ ಆಗಿದೆ ಎಲ್ಲ ಐಟಮ್ಸ್. ಲೈಕ್ ಶೋ ಪೀಸಿಂದ ಹಿಡಿದು ಲೈಕ್ ಗಿಫ್ಟ್ ಕೊಡೋ ಐಟಮ್ಸಿಂದ ಬ್ಯಾಗ್ಸ್, ಬುಕ್ಸ್, ಎವ್ರಿಥಿಂಗ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಲೈಕ್ ಆಲ್ ಇನ್ ಒನ್ ಥರ ಒಂದು ಹೋಲ್ಸಮ್ ಥರ ಇದೆ. ಸೊ ಇಲ್ಲಿರೋರಿಗೆ ತುಂಬ ಬೆನಿಫಿಷಿಯಲ್ ಆಗ್ಬೋದು. ಲೈಕ್ ಎಲ್ಲ ಕಸ್ಟಮರ್ಸ್ ಬಂದು ಲೈಕ್ ಇದೊಂದು ಲೈಕ್ ಅಟ್ರಾಕ್ಟಿವ್ ಶಾಪ್ ಥರ. ಸೊ ಎಲ್ಲರೂ ಬಂದು ಲೈಕ್ ಇವರಿಗೆ ಲೈಕ್ ಹ್ಯೂಜ್ ಸಕ್ಸಸ್ ಆಗಲಿ ಅಂತ ನಾನು ವಿಶಸ್ ಕೊಡ್ತೇನೆ. ತೆಂಕಿಲ ವಿದ್ಯಾಸಂಸ್ಥೆಯ ಟೀಚರ್ಸ್ಗಳು ಬಂದಿದ್ದಾರೆ, ಮಾತಾಡಬೇಕು. ನಮಸ್ತೆ ಮೇಡಮ್. ನಮಸ್ತೆ. ಒಂದೇ ಸೂರಿನಡಿಯಲ್ಲಿ ಎಲ್ಲ ಸ್ಟೇಷನರಿ ಐಟಮ್ಗಳು ಸಿಗ್ತಾ ಇದೆ, ಏನು ಹೇಳ್ತೀರಾ ಅಂತ SLV ಬಗ್ಗೆ? SLV ಕಂಪನಿ ಒಂದು ಒಳ್ಳೆಯ ಬುಕ್ ಕಂಪನಿ. ಯಾಕೆ ಹೇಳಿದರೆ ಮೊದಲು ನಮಗೆಲ್ಲರಿಗೂ ಕೂಡ ಗ್ರಾಮರ್ ಬುಕ್ ಅಥವಾ ಎಲ್ಲ ಥರವಾದ ಬುಕ್ಕನ್ನು ಒದಗಿಸಿಕೊಟ್ಟಂತಹ ಸಂಸ್ಥೆ. ಮತ್ತು ಈ ಸಂಸ್ಥೆಯ ಮಾಲೀಕರು ತುಂಬ ಶ್ರೀಮಂತರಾಗಿದ್ದರೂ ಕೂಡ ಸಹೃದಯ ಬಂಧು ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಒಂದೇ ಸೂರಿನಡಿ ಎಲ್ಲ ಪುಸ್ತಕಗಳು, ಎಲ್ಲ ಮಾಹಿತಿಗಳು ಸಿಗೋದು ಅದು ಪುತ್ತೂರಿಗೆ ಹೆಮ್ಮೆ ಅಂತ ಅನಿಸ್ತದೆ. ಇವರಿಗೆ ತುಂಬ ಅಂದರೆ ಇನ್ನಷ್ಟು ಲಾಭ ಹಾಗೂ ಇನ್ನಷ್ಟು ಮಳಿಗೆಯನ್ನು ಪುತ್ತೂರಿನಲ್ಲಿ ಸ್ಥಾಪಿಸುವ ಹಾಗೆ ಆಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. SLV ಬುಕ್ ಹೌಸ್ನ ಸ್ಟ್ರಾಂಗ್ ಪಿಲ್ಲರ್ ಆಗಿರುವಂತಹ ದಿವಾಕರ್ ದಾಸ್ ನೇರ್ಲಾಜೆ ಸರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. 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 ನಾನು ನಿಮ್ಮಲ್ಲಿ ಮಾತಾಡ್ಸೋದಕ್ಕಿಂತ ಮೊದಲೇ ಥ್ಯಾಂಕ್ಸ್ ಹೇಳ್ತೀನಿ ಸರ್. 10 ಭಾಗಗಳಲ್ಲಿ SLV ಓಪನ್ ಆದಾಗ ಪುತ್ತೂರಿನ ಜನರಿಗೆ ಇತ್ತು ನಮ್ಮ ಊರುಡಿ ಏಪ ಪ್ರಾರಂಭ ಆಪುಣು ಅಂತ. ಇವಾಗ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ ಸರ್. ಹಾಗಾಗಿ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಸರ್. ಇವತ್ತು ಓಪನಿಂಗ್ ಕಾರ್ಯಕ್ರಮ ಹೆಂಗಾಯ್ತು ಸರ್ ಅಂತ ನೀವು ಅಂದುಕೊಂಡ ರೀತಿಯಲ್ಲಿ? ತುಂಬ ವಿಜೃಂಭಣೆಯಿಂದ ಆಯಿತು, ತುಂಬ ಖುಷಿ ಆಯಿತು ನನಗೆ. ಇಷ್ಟೊಂದು ಜನ ಬೆಳಿಗ್ಗೆಯಿಂದ ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಬಿಗಿನಿಂಗಿಂದ ಪ್ರಾರಂಭ ಮಾಡಬೇಕಾದ್ರೆ SLVಯಿಂದ ನಾನು ಆ ಟೈಮಿಂದ ಯಾರ್ಯಾರು ನನ್ನ ಜೊತೆ ಇದ್ದರು ಅವರೆಲ್ಲರೂ ಬಂದು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ನನಗೆ ಇದಕ್ಕಿಂತ ಖುಷಿ ಬೇರೆ ಏನಿಲ್ಲ. ಇನ್ನೂ ನನಗೆ ಒಂಥರ ಇನ್ನೂ ಏನು ಮಾಡುವಂಥ ಒಂದು ಹುಮ್ಮಸ್ಸು ಬರ್ತಾ ಇದೆ. ತುಂಬ ಖುಷಿ ಆಗ್ತಿದೆ ರಿಯಲಿ. ನೀವು ಪುತ್ತೂರಿನವರು, ಆದರೆ ಪುತ್ತೂರಿನಲ್ಲಿ ಸ್ವಲ್ಪ ತಡವಾಗಿ SLV ಓಪನ್ ಆಯಿತು ಸರ್, ಯಾಕೆ ಅನ್ನುವಂಥ ಪ್ರಶ್ನೆ ಗೊತ್ತಾ? ಅಂದರೆ ನಾನು ಮಾಡುವಂಥ ಸುಮಾರು ವರ್ಷದಿಂದ ನಾವು ಅದನ್ನು ಚಿಂತನೆ ಮಾಡಿದ್ದೀವಿ. ಬಟ್ ಈಗ ಕಾಲ ಕೂಡಿ ಬಂದಿದೆ. ಮಾಡುವಂತ ಇತ್ತು, ಮಾಡಿದರೆ ಅಂದರೆ ಪ್ಲೇಸ್ ಕೂಡ ಹುಡುಕಬೇಕು ನಾವು. ಅಂದರೆ ಇವಾಗ ಏನು ನಾವು SLV ಇಲ್ಲಿ ಮಾಡಿದ್ದೀವ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ನಾನೊಂದು 3-4 ವರ್ಷದಿಂದ ನಾನು ಅದನ್ನು ಹುಡುಕ್ತಾ ಇದ್ದೆ. ಬಟ್ ಈಗ ಇದೊಂದು ರೈಟ್ ಪ್ಲೇಸ್ ಅಂತ ಆಗಿದೆ. ಯಾಕಂದರೆ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇವನ್ ನಮ್ಮ ಗ್ರಾಹಕರಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಇವಾಗ ಸ್ಟೇಷನರಿ ಅಂತ ಹೇಳಿದಾಗ ಒಂದು ಮೈಂಡ್ ಸೆಟ್ ಇರುತ್ತೆ, ಅಲ್ಲಿ ಪುಸ್ತಕಗಳು ಸಿಗುತ್ತೆ, ಪೆನ್ ಪೆನ್ಸಿಲ್ ಅಂತ ಸಿಗುತ್ತೆ ಅಂತ. ಬಟ್ ನಮ್ಮಲ್ಲಿ ಇಲ್ಲಿಗೆ ಬಂದ್ವಿ ಅಂತ ಹೇಳಿದ್ರೆ ಮಕ್ಕಳಿಗೆ ಟಾಯ್ಸು ಸಿಗುತ್ತೆ, ಗಿಫ್ಟ್ ಐಟಮ್ಗಳು ಸಿಗ್ತಾ ಇದೆ. ಈ ಎಲ್ಲ ಪ್ಲಾನ್ ಹೆಂಗೆ ಅಂತ? ಆ್ಯಕ್ಚುಲಿ ಒಂದೇ ಸೂರಿನೊಳಗಡೆ ಒಂದೇ ಔಟ್ಲೆಟಲ್ಲಿ ಎಲ್ಲ ಇದ್ದರೆ ಗ್ರಾಹಕರಿಗೆ ಅದು
ತುಂಬ ಅನುಕೂಲ ಆಗುತ್ತೆ. ಯಾಕೆಂತ ಹೇಳಿದ್ರೆ 10 ವರ್ಷದ ಹಿಂದೆ ನಾವು ಏನು ವಿಜಯ್ನಲ್ಲಿ ಪ್ರಾರಂಭ ಮಾಡಿದ್ದೀವ ಆ ಒಂದು ಅಲ್ಲಿ ಏನಾಯಿತು ಅಂತಂದರೆ ಕಸ್ಟಮರಿಗೆ ಒಂದೇ ಔಟ್ಲೆಟ್ ಬಂದಾಗ ಅಲ್ಲಿ ಎಲ್ಲ ಪದಾರ್ಥಗಳು ಅಂದರೆ ಒಂದು ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಏನು ಸ್ಟೇಷನರಿ ಇರ್ಬೋದು, ಪಠ್ಯಪುಸ್ತಕ ಇರ್ಬೋದು, ಗೈಡ್ ಇರ್ಬೋದು, ಅದರ ಜೊತೆಗೆ ಬರ್ಡೇ ಗಿಫ್ಟ್ ಇರ್ಬೋದು, ಆಮೇಲೆ ವಿಧ ವಿಧವಾದಂಥ ಗಿಫ್ಟ್ ಐಟಮ್ ಇರ್ಬೋದು ಇದ್ದಾಗ ಮಾತ್ರ ಅದು ಒಂದೇ ಕಡೆ ಸಿಗುತ್ತೆ ಅಂತೇಳಿ ನಮ್ಮ ಗ್ರಾಹಕರಿಗೆ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಇವಾಗ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ವೆರೈಟಿ ಐಟಮ್ನ ಹಾಕ್ತಾ ಇರ್ತೀವಿ. ನನಗೇನು ಅಂತಂದರೆ ಶೋರೂಮ್ ನೀಟಾಗಿರಬೇಕು, ನಮ್ಮದು ಏರ್ ಕಂಡೀಷನ್ AC ಆಗಿರುತ್ತದೆ, ತುಂಬ ವೆರೈಟಿ ಆದಂಥ ಐಟಮು ಇಡ್ತೀವಿ. ಈಗ ಈ ತಿಂಗಳು ಬಂದಿದ್ದು ಇನ್ನೊಂದು ನೆಕ್ಸ್ಟ್ ತಿಂಗಳಿಗೆ ಬೇರೆ ಐಟಮ್ ಬರ್ತಾ ಇರ್ತದೆ. ಗ್ರಾಹಕರು ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿದೆ. ಓಕೆ ಸರ್, ಇವಾಗ 16 ವರ್ಷಗಳನ್ನು ಸಕ್ಸಸ್ ಆಗಿ ಪೂರ್ಣಗೊಳಿಸಿದೆ SLV. ಹಾಗಾಗಿ ನಾನು ಕೇಳೋದು ಅಂತ ಇದ್ರೆ ಸರ್, 16 ವರ್ಷಗಳಿಂದ ಮುಂಚೆ ನಾನು ಕೇಳೋದು ಅಂತ ಇದ್ರೆ, ಪ್ರಾರಂಭ ಮಾಡಬೇಕು ಅಂತ ಹೇಳಿದಾಗ ಆ ದಿನಗಳನ್ನು ಒಮ್ಮೆ ಮೆಲುಕು ಹಾಕೋದಿದ್ರೆ ಹೇಗಿತ್ತು ಅಂತ. ಆ್ಯಕ್ಚುಲಿ ನಾನು SLV ಬುಕ್ಸ್ ಏಜೆನ್ಸಿ ಅಂತ ನಾವು ಮೈಸೂರಲ್ಲಿ ಪ್ರಾರಂಭ ಮಾಡಿದ್ವಿ. ಒಂದು ಯಾವಾಗಲೂ ನಾನು ಹೇಳ್ತಿರ್ತೇನೆ, 3 ಜನರಿಂದ ಪ್ರಾರಂಭವಾದಂಥ ಕಂಪ್ನಿ ಇದು SLV ನನ್ನ ಒಬ್ಬನೇ ಶ್ರಮ ಅಲ್ಲ, ಇದರಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವ್ರದ್ದು ಶ್ರಮ ಇದೆ. ಯಾಕಂದರೆ ನಾನು ಮಾಡಿದ್ದೀನಿ ಅಂತ ಅನ್ನೋದಕ್ಕಿಂತ ಯಾವುದೇ ಒಂದು ಸಂಸ್ಥೆ ಅದು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದರ ಜೊತೆ ಸಿಬ್ಬಂದಿಯವರದ್ದು ಪ್ರೋತ್ಸಾಹ ಇದ್ದೇ ಇರ್ತದೆ. ಹಾಗೆ ಕ್ರಮೇಣ ಪ್ರತಿಯೊಂದು ವರ್ಷ ಕೂಡ ನಮ್ಮ ಬಿಸ್ನೆಸ್ ಆಗಲಿ ಡೆವಲಪ್ಮೆಂಟ್ ಆಗ್ತಾ ಬಂದಿದೆ. ಪ್ರತಿ ವರ್ಷ ನಾವು ಇನ್ನೊಂದು ಅಂದರೆ ಒಂದು 10 ರಿಂದ 20 ಜನಕ್ಕೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದೀವಿ. ಪ್ರತಿಯೊಂದು ಚೆನ್ನಾಗಿ ಮಹಾಲಿಂಗೇಶ್ವರ ಇರ್ಬೋದು, ಚಾಮುಂಡಿ ಬೆಟ್ಟ, ನಾನು ಆ್ಯಕ್ಚುಲಿ ತುಂಬ ಭಕ್ತ. ನಾನು ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಮಾಡಿದ್ದಾರೆ. ತಿರುಪತಿ ನಮ್ಮ ಮನೆ ದೇವರು ವೆಂಕಟೇಶ್ವರ ಸ್ವಾಮಿ, ಅದೇ SLV ಅಂದರೆ ಕೂಡ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂತ. ಹಾಗೆ ಮತ್ತೆ ನಮ್ಮ ಹಿರಿಯವರದ್ದು ಕೂಡ ಆಶೀರ್ವಾದದಿಂದ ಇದು ಆಗಿದೆ ಅಂತ ಹೇಳಿ. SLV ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇವಾಗ ಪ್ರಸ್ತುತ? ಈ ಒಂದು 200 ಜನ ತನಕ ಬಂದಿದ್ದಾರೆ. ಓಕೆ, ಇವಾಗ ಪುತ್ತೂರಿನಲ್ಲಿ ಓಪನ್ ಆಗಿರೋದ್ರಿಂದಾಗಿ ಯಾವೆಲ್ಲ ಸ್ಪೆಷಲ್ ಆಫರ್ಗಳನ್ನು ಇಟ್ಟಿದ್ದೀರಾ ಜನರಿಗೆ? ನಾವು ಇವಾಗ ಪುತ್ತೂರಿನಲ್ಲಿ ಎಲ್ಲ ಪ್ರಾಡಕ್ಟ್ ಅಂದರೆ ವೆರೈಟಿ ಇದೆ, ಒಂದೊಂದು ಅಪ್ ಟು 40% ಡಿಸ್ಕೌಂಟ್ನ ಇಟ್ಟಿದ್ದೀವಿ. ಈಗ A4 ಶೀಟ್ ಇರ್ಬೋದು, ಅದಕ್ಕೆ ಕೂಡ ಎಲ್ಲ ಐಟಮ್ ಕೂಡ ನಾವು ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಪ್ರತಿಯೊಂದು ಐಟಮು ಕೊಡ್ತಾಯಿದ್ದೀವಿ. ಅದು ಅಪ್ ಟು 40 ಇದೆ. ಇದನ್ನು ಇನ್ನೂ ನೋಡೋಣ, ನಮಗೆ ನಮ್ಮ ಹೋಮ್ ಟೌನ್ ಆದ್ದರಿಂದ ಅವರಿಗೆ ಅನುಕೂಲ ಆಗೋ ಥರ ನಾನು ಮಾಡ್ತೀನಿ. ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ. ಹೌದು, ರಿಯಲಿ ತುಂಬ ಖುಷಿ. ಓಕೆ ಸರ್, ಇವಾಗ ನಾವು ನೋಡೋದು ಅಂತ ಹೇಳಿದ್ರೆ ಸ್ಟೇಷನರಿ ಐಟಮ್ಗಳು ತುಂಬಾನೇ ಇದೆ. 50ಕ್ಕಿಂತಲೂ ಜಾಸ್ತಿ ವೆರೈಟಿ ಆಗಿರುವಂಥದ್ದು, ಅದರಲ್ಲೂ ಕೂಡ ತುಂಬಾನೇ ವೆರೈಟಿ ಆಗಿರುವಂಥದ್ದು ಸಿಗ್ತಾ ಇರುವಂಥದ್ದು ಸರ್. ಬಟ್ ನೀವು ಕಲಿಬೇಕಾದ್ರೆ ಇದ್ದಂತಹ ಒಂದು 4-5 ಐಟಮ್ಗಳು ಇದ್ದಿರ್ಬೋದು ಸರ್. ಪೆನ್ಸಿಲ್ ಇದ್ದಿರ್ಬೋದು, ಪೆನ್ ಇರ್ಬೋದು, ರಬ್ಬರ್ ಇದ್ದಿರ್ಬೋದು ಸರ್. ಆ ದಿನಗಳಲ್ಲಿ ಯೋಚನೆಗಳೇನಾದರೂ ಇತ್ತಾ ಅಂತ? ಇಲ್ಲ, ಆವಾಗ ಅಂದರೆ ಇಷ್ಟು ವೆರೈಟಿ ಇರಲಿಲ್ಲ. ಮತ್ತು ನಾವು ಆವಾಗ ಏನು ಅಂತಂದರೆ ಬರೀ ಪೆನ್ಸಿಲ್ ಪೆನ್ ಮಾತ್ರ, ಅದು ಬಿಟ್ಟರೆ ನೋಟ್ಬುಕ್ ಬಿಟ್ಟು ಬೇರೆ ವೆರೈಟಿ ತೊಗೊಳ್ಳೋಕ್ಕೆ ನಮ್ಮ ಹತ್ರ ಶಕ್ತಿನೂ ಇರಲಿಲ್ಲ, ನಾವು ನೋಡೋಕ್ಕೂ ಹೋಗಿಲ್ಲ. ನಾವು ಆ ಟೈಮಲ್ಲಿ ವಿಟ್ಲದ ಜನತಾ ಬುಕ್ ಸ್ಟೋರ್ ಅಂತ ಇರ್ಬೋದು, ಅಲ್ಲಿಂದ ತೊಗೋತಿದ್ದ. ಬಟ್ ಏನೋ ಒಂದು ಭಗವಂತ ನಮಗೆ ಈ ಫೀಲ್ಡಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ತುಂಬ ಚೆನ್ನಾಗಾಗಿದೆ, ತುಂಬ ಖುಷಿ ಆಗ್ತಿದೆ. ಪುತ್ತೂರಿನ ಭಾಗದ ಜನರಿಗೆ ಬೇರೆ ಏನಾದರೂ ಗುಡ್ ನ್ಯೂಸ್ ಕೊಡುವಂಥ ಪ್ಲ್ಯಾನ್ ಏನಾದರೂ ಇದೆಯಾ ಅಂತ SLV ಕಡೆಯಿಂದ? ಅದೇ ಒಂದು ಡಿಸ್ಕೌಂಟ್ ಕೊಡ್ಬೋದು, ಸರ್ವಿಸ್ ಕೊಡ್ಬೋದು. ಆಮೇಲೆ ಮುಂದಿನ ದಿನಗಳಲ್ಲಿ ನೋಡೋಣ. ನನ್ನ ಹುಟ್ಟೂರು ನನ್ನ ಹೋಮ್ ಟೌನ್ ಆದ್ದರಿಂದ ಇದರ ಜೊತೆಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆಲ್ಲ ಸಹಾಯ ಮಾಡುವಂಥದ್ದನ್ನು ಕೂಡ ನಾನು ಮಾಡ್ತೀನಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ. ಆಲ್ರೆಡಿ ನಾವು ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನದು ಏನು ಮಾಡ್ಬೋದು ಅಂತ. ಓಕೆ ಸರ್, ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಯಲ್ಲೂ ನಿಮ್ಮ ಒಂದು ಕಾರ್ಯ ಇದೆ ಸರ್. ಅದರ ಜೊತೆಗೆ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಾ. ಅದರ ಜೊತೆಗೆ SLV ಅನ್ನುವಂಥದ್ದು ಒಂದು ಬ್ರ್ಯಾಂಡೇ ಕ್ರಿಯೇಟ್ ಆಗಿದೆ ಸರ್. ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ ಪ್ರತಿಯೊಂದನ್ನು ಕೂಡ ಕೊಡಲಿ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪುತ್ತೂರಿನಲ್ಲಿ ನೂತನವಾಗಿ ಶುಭಾರಂಭಗೊಂಡಿರುವಂತಹ SLV ಬುಕ್ ಹೌಸ್ ಹೇಗಿದೆ, ಯಾವೆಲ್ಲ ಐಟಮ್ಗಳು ಇದೆ ಅನ್ನೋದನ್ನ ನೋಡಿದ್ರಲ್ಲ. 16 ವರ್ಷಗಳ ಜರ್ನಿ, ವೈಟ್ ಸ್ಪೇಸ್ ಮೂಲಕ ತನ್ನದೇ ಆಗಿರುವಂತಹ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಸ್ಟೇಷನರಿ ಐಟಮ್ಗಳ ತಯಾರಿಯನ್ನ ಮಾಡಲಾಗ್ತಾ ಇದೆ. ಇನ್ನು ಪ್ರತಿ ವರ್ಷ ಕೂಡ ಹೊಸ ಉತ್ಪನ್ನಗಳನ್ನ ತಯಾರಿ ಮಾಡ್ತಾ ಇರುವಂಥದ್ದು SLVಯ ಇನ್ನೊಂದು ಹೆಗ್ಗಳಿಕೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, 1000ಕ್ಕಿಂತಲೂ ಅಧಿಕ ವಿದ್ಯಾಸಂಸ್ಥೆಗಳಿಗೆ ಆಯಾ ವಿದ್ಯಾಸಂಸ್ಥೆಯ ಫೋಟೋ ಹಾಗೂ ಹೆಸರನ್ನ ಹಾಕಿ ಕಸ್ಟಮೈಸ್ಡ್ ಮಾಡಿರುವಂತಹ ಲೋಗೋದ ಪುಸ್ತಕವನ್ನ ನೀಡ್ತಾ ಇರುವಂಥದ್ದು ಕೂಡ ಇನ್ನೊಂದು ಹೆಮ್ಮೆಯ ವಿಚಾರ.
1500ಕ್ಕಿಂತಲೂ ಹೆಚ್ಚಿನ ವಿದ್ಯಾಸಂಸ್ಥೆಗಳಿಗೆ SLVಯಲ್ಲಿ ತಯಾರಾದಂತಹ ಪುಸ್ತಕಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. 200ಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನ ಕೂಡ ನೀಡಲಾಗಿದೆ. SLV ಅನ್ನುವಂಥದ್ದು ಕರ್ನಾಟಕದಾದ್ಯಂತ ಜನಪ್ರಿಯವಾಗಿರುವಂತಹ ಪುಸ್ತಕ ಮಳಿಗೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ನಮ್ಮ ಪುತ್ತೂರಿಗೆ ಯಾವಾಗ SLV ಬುಕ್ ಹೌಸ್ ಎಂಟ್ರಿ ಕೊಡುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ವಿ. ಇದೀಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತ ದೃಷ್ಟಿಯಿಂದಾಗಿ SLV ಬುಕ್ ಹೌಸ್ ಎಂಟ್ರಿ ಕೊಟ್ಟಿದೆ. ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಒಮ್ಮೆ ವಿಸಿಟ್ ಮಾಡಿ ಇಲ್ಲಿರುವಂತಹ ಐಟಮ್ಗಳನ್ನ ಪರ್ಚೇಸ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗೋ ರೀತಿಯಾದಂಥ ಅನುಕೂಲವಾಗೋ ರೀತಿಯಾಗಿಯೇ SLV ಬುಕ್ ಹೌಸ್ ಇದೆ. ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಅಶ್ವಥ್ ಶೆಟ್ಟಿ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ